ನೆರೆಯ ಕೇರಳ ರಾಜ್ಯದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಹೇಳಿದರು. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಿಂದ ಜಿಲ್ಲೆಗೆ ಕೋಳಿ ಸಾಗಣೆ ಆಗದಂತೆ ನೋಡಿಕೊಳ್ಳಲು ಜಿಲ್ಲೆಯಲ್ಲಿ 4 ಕಡೆಗಳಲ್ಲಿ ಚೆಕ್ ಪೋಸ್ಟ್ ತೆರೆಯಲಾಗಿದೆ. ಅಲ್ಲದೆ ಜಿಲ್ಲೆಯಿಂದ ಕೇರಳಕ್ಕೆ ಕೋಳಿ ಸಾಗಾಟನೆ ಮಾಡುವ ವಾಹನಗಳ ಮೇಲೆ ನಿಗಾ ಇಡಲಾಗಿದೆ ಎಂದು ಹೇಳಿದರು. ಕೇರಳದೊಳಗಡೆ ಬಾತುಕೋಳಿಗಳಿಗೆ ಏನು ಹಕ್ಕಿ ಜ್ವರ ಬಂದಿದೆ ಅನ್ನುವಂತಹ ಒಂದು ಇಶ್ಯೂಸ್ ಇದೆ. H5N8 ಸ್ಟ್ರೈನ್ ಇದ್ರದ್ದು. ಅದಕ್ಕೆ ಸಂಬಂಧಪಟ್ಟಾಗೆ ರಾಜ್ಯ ಸರ್ಕಾರದ ಹಂತದಲ್ಲಿ ಭಾಳಷ್ಟು ಮೀಟಿಂಗ್ಸ್ಗಳನ್ನು ಮಾಡಿ ಕೆಲವೊಂದು ಡೈರೆಕ್ಷನ್ಸ್ಗಳನ್ನು ಮತ್ತು ಹೇಗೆ ಎಚ್ಚರಿಕೆ ಜಿಲ್ಲಾಡಳಿತದ ವತಿಯಿಂದ ವಹಿಸಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ಕೆಲವೊಂದು ಡೈರೆಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಹಂತ ನಮಗೆ 2 ದಿವಸಗಳ ಹಿಂದೆ ನಾವು ಡಿಸ್ಟ್ರಿಕ್ಟ್ ಒಳಗಡೆ ರೋಗ ನಿಯಂತ್ರಣ ಸಮಿತಿ ಅಂತೇಳಿದೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ. ರೋಗ ನಿಯಂತ್ರಣ ಸಮಿತಿ ಒಳಗಡೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ಡಿಸ್ಟ್ರಿಕ್ಟ್ ನಮ್ಮಲ್ಲಿ ಏನು ಡೆಪ್ಟಿ ಡೈರೆಕ್ಟರ್ ಅನಿಮಲ್ ಹಸ್ಬೆಂಡ್ರಿ ಅವರಿದ್ದಾರೆ, ಅವರ ಹಂತದೊಳಗಡೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಕರೆದು ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಈಗ ಬಾತುಕೋಳಿಗಳು ಕಾಯಿಲೆ ಬಂದಿರೋಂಥದ್ದು ಆಲಪುರ, ಕೊಟ್ಟಾಯಂ, ಕೊಚ್ಚಿ ಏರಿಯಾದಲ್ಲಿ 450 ಕಿಲೋಮೀಟರ್ ದೂರದಲ್ಲಿದ್ದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಎಚ್ಚರಿಕೆಯಿಂದ ನಾವು ಹಿಂದೆ ಉಳಿಬಾರ್ದು ಅನ್ನೋದಕ್ಕೆ ಈಗ ಆಲ್ರೆಡಿ ಜನಜಾಗೃತಿ ಮೂಡಿಸಬೇಕು. ನಮ್ಮಲ್ಲೂ ಕೂಡ ಯಾವುದಾದ್ರೂ ಹಕ್ಕಿಗಳಿಗೆ ಆ ರೀತಿ ಜ್ವರ ಬಂದಿರುವಂಥದ್ದು, ಕಾಯಿಲೆ ಬಂದಿರುವಂಥ ಲಕ್ಷಣಗಳಿದ್ದರೆ ಅದನ್ನು ಯಾವುದನ್ನು ಬರಿಗೈಯಿಂದ ಮುಟ್ಟದೇ ಸಂಬಂಧಪಟ್ಟ ವೆಟರ್ನರಿ ಇನ್ಸ್ಪೆಕ್ಟರ್ಸ್ಗಳಿಗೆ, ವೆಟರ್ನರಿ ಡಾಕ್ಟರ್ಸ್ಗಳಿಗೆ ಮತ್ತು ಮೆಡಿಕಲ್ ಡಾಕ್ಟರ್ಸ್ಗಳಿಗೆ ಮಾಹಿತಿ ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಾಗೆ ಜನಜಾಗೃತಿಯನ್ನು ಮೂಡಿಸಬೇಕು. ಮತ್ತು ಡಿ ವೆಟರ್ನರಿ ಅವರ ಆಫೀಸಲ್ಲಿ ಏನೋ ಒಂದು ಹೆಲ್ಪ್ಲೈನ್ ಇದೆ, ಅದನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿ ಜನಗಳಿಗೆ ಮಾಹಿತಿ ಕೊಡೋ ಹಾಗೆ ನಾವು ಇದನ್ನು ಒಂದು ಜನಜಾಗೃತಿ ಮೂಡಿಸಬೇಕು ಅಂತ ಡೈರೆಕ್ಷನ್ ಹೇಳಿದ್ವಿ. ಜೊತೆಗೆ ನಮ್ಮಲ್ಲಿ ಈಗ ಕೇರಳಕ್ಕೆ ಇಲ್ಲಿಂದ ಕೋಳಿ ಇಲ್ಲಿಂದ ಹೋಗುತ್ತೆ ಅನ್ನೋದು ಆದರೆ ಅಲ್ಲಿಂದ ಬರೋವಂಥ ಇದರೊಳಗಡೆ ಇಲ್ಲ. ಯಾವುದೇ ಕಾರಣಕ್ಕೂ ಕೇರಳದಿಂದ ಕೋಳಿ, ಬಾತುಕೋಳಿ ಇದಕ್ಕೆ ಸಂಬಂಧಪಟ್ಟನ ಇಲ್ಲಿಗೆ ಬರದೇ ಇರೋ ಹಾಗೆ 4 ಕಡೆಗಳಲ್ಲಿ ಚೆಕ್ ಪೋಸ್ಟ್ ಮಾಡೋದಕ್ಕೆ ಡೈರೆಕ್ಷನ್ಸ್ ಹೇಳಿದ್ವಿ. ಅದರಲ್ಲಿ ಮೇಜರ್ ಆಗಿ ಜಾಲ್ಸೂರು, ನಮ್ಮದು ಸಾರಡ್ಕ ಇದರೊಳಗಡೆ ಮತ್ತು ತಲಪಾಡಿ ನಡುವೆ ಇನ್ನೊಂದು ಜಾಗದಲ್ಲಿ ಕೋಣಾಜಿ ಹತ್ರ ಇನ್ನೊಂದು ಕಡೆಯಲ್ಲಿ 4 ಕಡೆ ಚೆಕ್ ಪೋಸ್ಟನ್ನು ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಈಗ ಆಲ್ರೆಡಿ ಇದೆ ಡಿ ವೆಟರ್ನರಿ ಅವ್ರದ್ದು ಇದರಲ್ಲಿ ಯಾವುದೇ ಕಾರಣಕ್ಕೂ ಕೋಳಿ ಆ ಕಡೆಯಿಂದ ಬರಲ್ಲ. ಅವ್ರ ಕನ್ಸಂಪ್ಷನ್ನೇ ಜಾಸ್ತಿ ನಮ್ಮಿಂದನೇ ಆಗೋದು. ಬರದೇ ಇರೋ ಹಾಗೆ ನಾವು ನೋಡ್ಕೊಳೋ ಹಾಗೆ, ಮತ್ತು ಅಲ್ಲಿ ಕೊಟ್ಟಾದ ನಂತರ ವಾಪಸ್ ತರಬೇಕಾದ್ರೆ ವಾಹನಗಳನ್ನು ಪ್ರಾಪರಾಗಿ ಸ್ಯಾನಿಟೈಸ್ ಮಾಡಿಕೊಂಡು ಅದೊಂದು ಪರ್ಟಿಕ್ಯುಲರ್ ಕೆಮಿಕಲ್ ಇದೆ ಅದನ್ನು ಇದನ್ನು ಮಾಡಿಕೊಂಡೇ ಬರ್ತಾ ಇರೋದನ್ನು ನಾವು ಖಾತ್ರಿಪಡಿಸ್ಕೊಳೋ ಹಾಗೆ ಈಗ ಆಲ್ರೆಡಿ ಡೈರೆಕ್ಷನ್ಸನ್ನು ನಾವು ಕೊಟ್ಟಿದ್ದೀವಿ. ಇದಾದ ನಂತರ ಈಗ ಕೆಲವೊಂದು ಕಡೆ ಇಲ್ಲಿ ಮಂಜನಾಡಿ ಮತ್ತು ಅದ್ರ ಸುತ್ತಮುತ್ತ ಕಾಗೆಗಳಿಗೆ ಏನೋ ಒಂದು ಸಾಯ್ತಾ ಇದ್ದಾವೆ ಅನ್ನುವಂಥ ಒಂದು ವದಂತಿ ಮತ್ತು ಒಂದು ಅದು ಇದರೊಳಗಡೆ 6-7 ಕಾಗೆಗಳು ಇದಾಗಿರೋದನ್ನು ನಮ್ಮ DHO ಮತ್ತು ಡಿ ವೆಟರ್ನರಿ ಮತ್ತು ನಮ್ಮ ರಿಸರ್ಚ್ ಆಫೀಸರ್ ಕೂಡ ಹೋಗಿ ವಿಸಿಟ್ ಮಾಡಿದ್ದಾರೆ. ಆ ಒಂದು ಕಾಗೆಯ ಒಂದು ಬಾಡಿ ಏನಿದೆ ಅದನ್ನು ಈಗ ಆಲ್ರೆಡಿ ಹೈಯರ್ ರಿಸರ್ಚ್ಗೋಸ್ಕರ ಇವತ್ತು ಬೆಳಿಗ್ಗೆ ಬೆಂಗಳೂರಿಗೆ ರೀಚ್ ಆಗಿದೆ. ಮೇ ಬಿ 24 ಗಂಟೆ ನಾಳೆ ಬೆಳಿಗ್ಗೆ ಒಳಗಡೆ ತುರ್ತಾಗಿ ಮಾಡಿ ಕೊಡಬೇಕು ಅಂತ ನಾನು ವೈಯಕ್ತಿಕವಾಗಿ ಮಾತಾಡಿ ಹೇಳಿದ್ದೀನಿ. 24 ಅವರ್ಸಲ್ಲಿ ಅದ್ರದ್ದು ಕೂಡ ರಿಪೋರ್ಟ್ ಬರುತ್ತೆ. ಹಾಗಾಗಿ ಹಕ್ಕಿ ಜ್ವರಕ್ಕೆ ಸಂಬಂಧಪಟ್ಟಾಗೆ ಏನೇನು ಮುನ್ನೆಚ್ಚರಿಕೆಗಳನ್ನು ಜಿಲ್ಲಾ ನಿಯಂತ್ರಣ ಸಮಿತಿಯಿಂದ ನಾವು ತಗೋಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯೊಳಗಡೆ ನಾವು ತಗೊತಾ ಇದ್ವಿ. ಭಾಳ ಎಚ್ಚರಿಕೆಯಿಂದ ನಾವು ಎಲ್ಲ ನಮ್ಮ ವೆಟರ್ನರಿ ಇನ್ಸ್ಪೆಕ್ಟರ್, ವೆಟರ್ನರಿ ಡಾಕ್ಟರ್ಸ್ಗಳಿಗೂ ಕೂಡ ಕೋಳಿ ಫಾರ್ಮು ಎಲ್ಲೆಲ್ಲಿದೆ, ನಮ್ಮಲ್ಲಿ ಎಲ್ಲೆಲ್ಲಿ ಹಕ್ಕಿಗಳನ್ನು ಸಾಕುವಂಥ ಕಡೆಗಳಲ್ಲೂ ರ್ಯಾಂಡಮ್ ಆಗಿ ಚೆಕ್ ಮಾಡಿಕೊಂಡು ಈ ಥರ ಏನಾದರೂ ಸಮಸ್ಯೆಗಳಿದೆ ಅನ್ನೋದನ್ನು ಕೇಳ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಲೋಕಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಹಾಗಾಗಿ ಎಚ್ಚರಿಕೆಯಿಂದ ಇದ್ದೀವಿ. ಜನಗಳಿಂದನೂ ರಿಕ್ವೆಸ್ಟ್ ಏನು ಅಂದರೆ ಯಾವುದಾದ್ರೂ ಹಕ್ಕಿಗಳಿಗೆ ಜ್ವರ ಬಂದಿದ್ದು ಆ ರೀತಿ ಏನಾದರೂ ಇದ್ದಿದ್ದರೆ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ನಮ್ಮ ಜಿಲ್ಲಾಡಳಿತ ಕೊಟ್ಟಿರುವಂಥ ಹೆಲ್ಪ್ಲೈನು, ನಮ್ಮ ಏನು ಇದು ಸ್ಪೆಷಲ್ ಹೆಲ್ಪ್ಲೈನ್ಸ್ಗಳಿದ್ದಾವೆ ಅವಕ್ಕೆ ಯಾವುದಕ್ಕಾದರೂ ಮಾಹಿತಿಯನ್ನು ಕೊಟ್ಟು ಈ ಹಕ್ಕಿ ಜ್ವರ ದಕ್ಷಿಣ ಕನ್ನಡದಲ್ಲಿ ಬರದೇ ಇರೋ ಹಾಗೆ ನೋಡ್ಕೊಳೋದಕ್ಕೆ ಕ್ರಮ ವಹಿಸಬೇಕು ಅಂತ ಕೇಳ್ಕೊತೀವಿ.